ಶಕ್ತಿ ಸಾಮರ್ಥ್ಯದ ಬಗ್ಗೆ ಏನು ಹಾಗಾದ್ರೆ ಏನೋ ಒಂದು ರೀತಿಯಾದಂತಹ ಕೋಲಾಹಲ ಕಾಣುತ್ತಾ ಇದೆ. ಹೌದು, ರಾಮ ಸೇನೆಯನ್ನು ಸೇರಿದವರು ನಾವು. ಏನನ್ನದು ತಮ್ಮ ಕಾಲವನ್ನು ಕಳೆಯುವವರು ನಾವು. ಹೌದಣ್ಣ. ಅದೇ ಹೇಳಿದ್ದು ಆಶ್ಚರ್ಯ. ಇಂದ್ರಜಿತ್ತು ಎಂಬಾತ ಯುದ್ಧಕ್ಕಾಗಿ ಬಂದಿದ್ದಾರಂತೆ, ಎದುರಿಸಬೇಕು.
ಕಳ್ಳ ಅಂತ ಮನಸ್ಸು ಕಂದ ಯುದ್ಧಕ್ಕಾಗಿ ಬಂದಿದ್ದೀನಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ. ಬಂದ ಹಾಗೆ ಅಂದಾನೆ. ಈ ರಣಕ್ಷೇತ್ರದಲ್ಲಿ ತಾಮುಂದು ಎನ್ನುವ ಹಾಗೆ ಯುದ್ಧಕ್ಕೆ ನೀವು ಆರಂಭಿಸಿದ್ದೀರಿ. ಏ ಕಪಿಗಳೇ, ವ್ಯರ್ಥ ಪ್ರಯತ್ನವನ್ನು ಮಾಡದಿರಿ. ನಿಮ್ಮಿಂದೇನಾದ್ರೂ ಆಗುವುದಿದ್ರೆ ಕಾಡಿಯಾಗಿ ಯುದ್ಧ ಸಾಮರ್ಥ್ಯ ಇದ್ರೆ ಬಂದು ನೋಡುವ. ಜಗದಾಭಿರಾಮನ ಪರಿಚಯ ಉಂಟಲ್ಲ ಈಗ? ಅದು ನಾನೇ. ರಾವಣನ ಪಥವನ್ನು ಹಿಡಿದು ಬಂದೆಯಾ ನಿನ್ನ ವಂಶವನ್ನ ನಾಶ ಮಾಡ್ತೇನೆ.